ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ತುಳು ಭಾಷೆಗೆ ಇತ್ತೆ ಎಡ್ಡೆ ಪ್ರೋತ್ಸಾಹ ತಿಕ್ಕೊಂದುಂಡು ಭಾಷೆ ಸಂಸ್ಕೃತಿ ಒರಿಪಾಯರೆ ಬುಳೆಪಾಯರೆ ಪ್ರತಿಯೊರಿಲ ಪುಣ್ಯೋಡುಂದು ಮೇಯರ್ ದಿವಾಕರ್ ಪಾಂಡೇಶ್ವರ ಪಂತೆರ ತುಳುಕೂಟ ಕುಡ್ಲದ ವರ್ಷದ ಪರ್ಬ ಧರ್ಮಸ್ಥಳ ರತ್ನವರ್ಮ ಹೆಗ್ಡೆ ಪ್ರಶಸ್ತಿ ಕೊರ್ಪುನ ಲೇಸನ ಉದಿಪನ ಮಲ್ತದ ಅರಪಾತಿರಿಯರ ತುಳುಕೂಟ ಕುಡ್ಲದ ನಿಲೆಟ್ ಮಂಗಳದೇವಿ ದೇವಸ್ಥಾನದ ಸಭಾಂಗಣಡು ಐತಾರ ವರ್ಷದ ಪರ್ಬ ಬೊಕ್ಕ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ನಾಟಕ ಪಂಥದ ಇನಾಮ ಕೊರ್ಪುನ ಲೇಸ ನಡತಂಡ ತುಳುಕೂಟ ಕುಡ್ಲದ ಗುರ್ಕಾರರು ಬಿ ದಾಮೋದರ ನಿಸರ್ಗ ಗುರ್ಕಾರ್ಮೆಡ್ ಮೇಯರ್ ದಿವಾಕರ ಪಾಂಡೇಶ್ವರ ಕಾರ್ಯಕ್ರಮ ಉದಿಪನ ಮಲ್ತೆರ ಭಾಷೆಗೆ ಇತ್ತೆ ಎಡ್ಡ ಪ್ರೋತ್ಸಾಹ ತಿಕ್ಕೊಂದುಂಡು ಭಾಷೆ ಸಂಸ್ಕೃತಿ ಒರಿಪಾಯರೆ ಬುಳೆಪಾಯರೆ ಪ್ರತಿಯೊರಿಲ ಸಹಾಯ ಸಹಕಾರ ಕೊರಡುಂದು ದಿವಾಕರ ಪಾಂಡೇಶ್ವರ ಪಂಡಿರ ಈ ವರ್ಷದ ಓವೇ ಕಾರ್ಯಕ್ರಮ ನಡೆತಿಜಿ ನಮ್ಮ ಚೌತಿ ಅವಾರ್ಡು ಅಷ್ಟಮಿ ಅವಾರ್ಡು ಅವೇ ರೀತಿ ಈ ವರ್ಷದ ಪರ್ಬದಲ ಕಾರ್ಯಕ್ರಮ ನಡೆತಿಜಿ ಇನಿ ಒಂಜಿ ಸಾಂಕೇತಿಕ ಒಂತೆ ಜನ ಸೇರಿದು ಈ ಕಾರ್ಯಕ್ರಮವನ್ನು ಮಂತಂದುಲ್ಲಾರು ನಿಕ್ಲಿಗೆ ಯಾನು ಅಭಿನಂದನೆ ಸಲ್ಲಿಸೊಂದುಲ್ಲ ಈ ಕೊರೋನಾದ ಸಮಯದ ನಿಕ್ಲು ವರ್ಷದ ಪರ್ಬ ಕಾರ್ಯಕ್ರಮವನ್ನು ರದ್ದು ಮಂತಿಜಾರು ಅವೇ ರೀತಿ ಈ ಯಾನು ಒಂಜಿ ನಮ್ಮ ದಯಾನಂದ್ ಕತ್ತಲ್ ಸರ್ಗೆ ಅಭಿನಂದನೆ ಸಲ್ಲಿಸೊಂದುಲ್ಲೆ ಈ ಪೊರ್ತರು ಒಯ್ಕು ಬಂಡ ತುಳು ಲಿಪಿನ ಕನಪನೀಟ್ ಆರು ಒಂಜಿ ಮಸ್ತ್ ಪ್ರಯತ್ನ ಅಂತಂದುಲ್ಲೇರು ಆರು ನಿಜವಾದ ಒಂಜಿ ಅಭಿನಂದನೆ ಸಲ್ಲಿಸೊಂದುಲ್ಲೆ ಇತ್ತೆ ಊಲ್ ತೂಂಡಲ ಒಂಜಿ ತುಳು ಸಾಹಿತ್ಯ ಅಕಾಡೆಮಿದ ಅವಲವಲು ಒಂಜಿ ಫಂಕ್ಷನ್ ಆವೊಂದುಂಡು ಒಂದು ನಿಜವಾದ ಎಂಗ್ಲ ತುಳುತೇರಿಗೆ ಒಂಜಿ ಮಲ್ಲ ಒಂಜಿ ಹೆಮ್ಮೆದ ವಿಷಯ ಅವೇ ರೀತಿ ಈ ಕಾರ್ಯಕ್ರಮನ ಇಂಚನೆ ಮುಂದುವರಿಸಂದು ಪೋಲೆ ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಮನಾಥ್ ಹೆಗಡೆ ಇಂಚ ಬಿನ್ನಿರ್ನ ಸೇರಿಕೆಡು ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ನಾಟಕ ಪಂಥದ ಇನಾಮ್ಲೇನು ಪಟ್ಟದು ಮರ್ಯಾದೆ ಮಲ್ತೆರ ಬೇಲಿ ನಾಟಕಗೂ ಅಕ್ಷತರಾಜ್ ಪೆರ್ಲಾ ಪುಂಚದ ಮಣ್ಣಗು ರಾಜಶ್ರೀ ಟಿ ರೈ ಪೆರ್ಲಾ ಮಲೆನಾಡ ಗಂಧರ್ವೆ ನಾಟಕಗೂ ಸುಂದರ್ ಶೆಟ್ಟಿಗಾರ್ ಪೆರ್ವಾಜೆ ಇನಾಮ್ಲೇನ್ ದೆತ್ತೊಂಡೆರ ಲೀಲಾಕ್ಷ ಬಿ ಕರ್ಕೇರರು ಪಾತೆರ್ದು ಏತು ಮಾತ ತುಳು ಸಮ್ಮೇಳನ ಆಂಡ ತುಳು ಒಕ್ಕೂಟ ಆಂಡ ಅವೇಕ ಮಾತ ತಾಂಗು ಕೊರ್ತಿನ ಸಂಸ್ಥೆ ಕುಡ್ಲ ತುಳುಕೂಟ ಲಿಪಿತ ವಿಷಯ ಆವಡು ಒವ್ವೇ ವಿಚಾರ ಒಪ್ಪಡು ಅವೇಕ ಮಾತ ಆಧಾರ ಕಂಬ ತುಳುಕೂಟ ಅನ್ ಪಂಡೆರ ಇನಿ ತೂರ ಪಂಡ ಪೂರ ಏತು ಸಮ್ಮೇಳನ ನಾಂಡ್ ಅವು ಉಂದೇತ ಆಶ್ರಯ ಆತಿನ್ ಐಟಿಡ್ ಬಕ್ಕ ಅಕ್ಕಿಲ ತುಳುಕೂಟ ಒಕ್ಕೂಟ ಆಂಡ ಐಕ್ ತಾನ್ ಕೊರ್ತಿನ ನಮ್ಮ ತುಳುಕೂಟದ ಅಧ್ಯಕ್ಷರು ಇನ್ನಿಲ್ಲ ದಾಮೋದರ ನಿಸರ್ಗ 27 ವರ್ಷದಿಂಚಿ ನಿರಂತರ ಉನೇತ ಅಧ್ಯಕ್ಷರಾದಿತ್ತಂಡಲ ಎಂಕಲ್ ಓಲ ಕಾರ್ಯಕ್ರಮ ಮನ್ಪುನಾಂಡ ಆರ್ ಎಂಕಲೇನು ಆ ಕಾರ್ಯಕ್ರಮ ಅಂಚತ್ತು ತಿದ್ದಿದ್ ಬರ್ತದೆ ಎಂಕಲೇನು ಸಮ ಮಂತು ಕೊನಪಿನ ಅಧಿಕಾರ ಅದೇ ಬಣ್ಣ ಆರ್ನ ಬಾರಿ ತೂಕದ ಪಾತೆರ ಆರ್ ಪಾತೆರ್ನು ಕಡಮೆ ಅಂಡ್ ಆರ್ನ ಪಾತೆರ್ಡು ಆತು ತೂಕ ಉಂಡು ಅಂಚೆ ಹಿರಿಯರ್ನ ಏನ ನಿಕಲ್ನ ಆಶೀರ್ವಾದ ಇನ್ನಿ ದಾಲ ಇನ್ನಿ ತುಳು ಏತುಲ ಐತೆ ಇದೋರ್ಪುಂಡು ಇನ್ನಿ ಲಿಪಿತ ವಿಷಯಡೆ ಪೋಂದುಂಡು ಎಡ್ಡೆ ವಿಷಯ ಅಲ್ಲ ದಯಪಣ್ಣ ಒಂದು ಪೂರ ಒಂಜಿ ಬಕ್ಕ ನಮ್ಮ ತುಳು ಭಾಷೆಗೆ ಒಂಜಿ ಮಲ್ಲ ಆಧಾರ ಕೊರ್ತಿನ ಸ್ತಂಭ ಓ ಬಂದಡ ತುಳುಕೂಟ ಕುಡ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾಯಿನ ಅಖಿಲ ಭಾರತ ತುಳು ಒಕ್ಕೂಟದ ನಿಟ್ಟೆ ಶಶಿಧರ ಶೆಟ್ಟಿ ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಚೇತಕ್ ಪೂಜಾರಿಲೆಗೂ ತುಳುಕೂಟದ ಲೆಕ್ಕುಡು ತಮ್ಮನದ ಮರ್ಯಾದೆ ಮಲ್ತಿರ ತುಳುಕೂಟದ ಗುರ್ಕಾರ್ಯರು ಬಿ ದಾಮೋದರ ನಿಸರ್ಗ ಗುರ್ಕಾರ್ಮೆದ ಭಾಷಣ ಮಲ್ತಿರ ಈ ತುಳುನಾಡು ಏತು ಜನ ವೀರೇರ್ನ ಕುಳಿತೇರು ಸಾಮಾಜಿಕವಾದ ಏತು ಜನ ಪೊಣಪಾಠ ಮಲ್ತಿನ ಕುಲುಲ್ಲೇರು ಇತ್ತೇರು ಒಂದು ಮಾತ ಗೊತ್ತು ಜಿನ್ನಾಂಡ ಈ ಹಿನ್ನೆಲೆಯಲ್ಲಿ ನಂಗೆ ತೆರೀಜಿನ್ನಾಂಡ ಉದಾಹರಣೆಗೆ ನಮ್ಮನೆ ಒಂಜಿ ಇಲ್ಲಲ್ದ ಕುಟುಂಬದ ಪತ್ತೆಂಡಲ ಐಟಿ ಏರು ದುಂಬುಡು ಪುದರ್ ಹೋಯಿಂಚಿತ್ತಿನ ಕೊಡು ವಾ ಕೆಲಸೋಡು ಸಾಧನೆ ಮಲ್ತಿದಿನ ಕೊಡುಲ್ಲೇರು ಅಖಿಲ ವಿಷಯ ಅಂಡಲ ಪನ್ನೆಂಡ ಈ ಇದ್ದದ ಜೋಕುಲಿಗೆ ಒಂಜಿ ಉಮೇದು ಪುಟ್ಟುಂಡು ಉತ್ಸಾಹ ಆಪುಂಡು ಅಂಚಾದ ಪುನಃ ತುಳು ತಮಿತ್ ಅಭಿಮಾನ ಪುಟ್ಟುಂಡು ತುಳುಕಾದು ಅಕ್ಲೆಗೆ ಕೆಲಸ ಮಲ್ತರೆ ಸಾಧ್ಯ ಉಂಡು ತುಳುಕೂಟದ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆತ್ತೊಂಡಿರ ಕರ್ನಾಟಕ ಬ್ಯಾಂಕ್ದ ಮಾಜಿ ಗುರ್ಕಾರ್ಯರು ಕೆ ಅನಂತ ಕೃಷ್ಣ ಐತಾರ ಕುಡ್ಲದ ಆಸ್ಪತ್ರೆಡ್ ತೀರಿಯರು ಅರೆಗೂ 74 ವರ್ಷ ಪ್ರಾಯ ಆದಿತ್ತನ ಆರು 1 ವರ್ಷ ಬ್ಯಾಂಕ್ದ 9ನೇ ಗುರ್ಕಾರ್ಯರಾದ ಸೇವೆ ಸಂದಾದಿರ ಆರು ಬುಡಿದಿ ರೇಣುಕಾ ಮಗೆ ಅವಿನಾಶರೇನು ಅಗತದಿರ
ದೇಶದ ಗೆಲ್ಮೆದ ಬ್ಯಾಂಕರ್ಲೆಡೆ ಒರಿಯಿಂದ ಗುರ್ತು ಮಲ್ತೊನ್ನ ಕರ್ನಾಟಕ ಬ್ಯಾಂಕ್ದ ಮಾಜಿ ಗುರ್ಕಾರರು ಕೆ ಅನಂತಕೃಷ್ಣ ಉಷಾರ್ ಚಂದೆ ಕುಡ್ಲದ ಆಸ್ಪತ್ರೆಡ್ ತೀರಿಯರು ಅರಿಗು 74 ವರ್ಷ ಪ್ರಾಯ ಆದಿತ್ತಂಡ ಮಾಸ್ಟರ್ ಆದ ಕೆಲಸ ಮಲ್ತದಿನ ಅನಂತಕೃಷ್ಣರು ಐದು ಬೊಕ್ಕ ಬ್ಯಾಂಕಿಂಗ್ ಸೇವೆಗೆ ಸೇರ್ದು 1994 ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ 1997 ಮುಖ್ಯ ಜನರಲ್ ಮ್ಯಾನೇಜರ್ ಆದ 2000 ಇಸವಿಡು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೊಕ್ಕ ಗುರ್ಕಾರರಾಯರು 45 ವರ್ಷ ಕರ್ನಾಟಕ ಬ್ಯಾಂಕ್ ಸೇವೆ ಸಂದಾದ 2017 ಕರ್ತವ್ಯ ಅಕ್ಕೇರಿಯಾದಿತ್ತಂಡು ಐದು ಬೊಕ್ಕ ಕುಡ್ಲ ಪಂಪ್ವೆಲ್ದ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿದ ಗುರ್ಕಾರರಾದಿತ್ತರು PRSI ಕುಡ್ಲಾ ಮಣಿಪಾಲ ಚಾಪ್ಟರ್ದ PR ಪರ್ಸನ್ ಆಫ್ ದಿ ಇಯರ್ MME ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜರ್ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಪುರುಷೋತ್ತಮ ಪ್ರಶಸ್ತಿ KK ಪೈ ನ್ಯಾಷನಲ್ ಬ್ಯಾಂಕಿಂಗ್ ಪ್ರಶಸ್ತಿ ಇಂಚ ಬೇತೆ ಬೇತೆ ಪ್ರಶಸ್ತಿಲಿಗೆ ಸಂದದು ಅನಂತ ಕೃಷ್ಣರು ಸರ್ವರನ್ನೆಲ್ಲ ಮೆಚ್ಚುಗೆಗೆ ಸಂದದಿತ್ತರು. ಸುಳ್ಯದ ಶಾಂತಿನಗರುಡು ಸಂಪತ್ ಪಂಪುನರಿನ ಕೆರ್ನ ಐವೀರ ಆರೋಪಿಲೆನು ಪೊಲೀಸರು ಬಂಧನ ಮಲ್ತದೇರ ಆರೋಪಿಲಿಡ್ದು ಮೂಜಿಬೇಡಿ ಒಂಜಿ ಕತ್ತಿ ಒಂಜಿ ಬಿಸತ್ತಿನ ಅಂಚನೆ ಕಾಲಿಸ್ ಬೊಕ್ಕ ಸ್ವಿಫ್ಟ್ ಕಾರ್ಲೆನು ಸ್ವಾಧೀನಗುದೆ ತೊಂದೆರ ಅಕ್ಟೋಬರ್ 8 ಸುಳ್ಯದ ಶಾಂತಿನಗರುಡು ಸಂಪತ್ ಪನ್ಪುನರಿನ ಕೆರ್ದು ಪದ್ರಾಡಾದಿತ್ತಿನ ಐವೀರ ಆರೋಪಿಲೆನು ಪೊಲೀಸರು ಪತ್ತದೇರ ಅಕುಲು ಕೆರಿಯರೆ ಗಳಸಿದಿನ ಮೂಜಿಬೇಡಿ ಒಂಜಿ ಕತ್ತಿ ಬೊಕ್ಕ ಒಂಜಿ ಬಿಸತ್ತಿನ ಸ್ವಾಧೀನಗುದೆ ತೊಂದೆರ ಅಂಚನೆ ಅಕುಲು ಬೈದಿನ ಕಾಲಿಸ್ ಬೊಕ್ಕ ಸ್ವಿಫ್ಟ್ ಕಾರ್ನೆಲ್ಲ ಸ್ವಾಧೀನಗುದೆ ತೊಂದೆರ ಬಿಜೆಪಿ ನಾಯಕೆ ಕಳಗಿ ಬಾಲಚಂದ್ರ ಪನ್ಪುನರಿನ ಕೆತ್ತಿನ ಕೇಸಿಡ್ ಸಂಪತ್ ಆರೋಪಿ ಆದಿತ್ತದು ಕರಿನ ಗುರುವಾರ ಕಾಂಡೆ ಆಜರೇಕು ಇಲ್ಲಡ್ದು ಕಾರಿಡ್ ಪಿತಾಡ್ನಾಗ ಗುಂಡು ಪಾಡ್ದಿತ್ತಿರ ಕಾರದ ಕನ್ನಡಿಗೂ ಗುಂಡು ಬೊರೆಟ್ಟಿಗೆ ಸಂಪತ್ತು ಕಾರಿಡ್ದು ಜತದು ಕೈತಲ್ದ ಇಲ್ಲೊಂಜೆಗೆ ಹೋಗುದಿರ ಆ ಇಲ್ಲಲ್ದ ಉಲಾಯಿ ಈ ಆರೋಪಿಲು ಅರೆನು ಕೆರ್ದಿತ್ತಿರ ಕನ್ನಡ ಸಿನಿಮಾ ರಂಗದ ಹಿರಿಯ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ನಾಗೇಂದ್ರ ಇಂದೆಟ್ಟು ರಾಜನ್ ಐತಾರ ಬೆಂಗಳೂರು ತೀರಿಯರ ಅರೆಗು 87 ವರ್ಷ ಪ್ರಾಯ ಆದಿತ್ತನ ಗಂಧದ ಗುಡಿತ ನಾವಾಡುವ ನುಡಿಯೇ ಕನ್ನಡ ನುಡಿ ಈ ಪದ ಸೇರ್ನಂಚ 200 ಹೆಚ್ಚ ಕನ್ನಡ ಸಿನಿಮೊಲೆಗು ಆರು ಸಂಗೀತ ನಿರ್ದೇಶಕರಾದಿತ್ತರ 1950 ಸ್ವಲ್ಪ ಮುಟ್ಟ ಕನ್ನಡ ಸಿನಿಮಾ ರಂಗಡು ವಾ ಕಾಲುಕ್ಲ ನೆನಪು ದೀಪನಂಚಿತ್ನ ಸಿನಿಮಾ ಪದ್ಯೊಳಗ ಸಂಗೀತ ನಿರ್ದೇಶಕರಾದ ಮಲ್ಲ ಕೊಡುಗೆ ಕೊಡ್ತುನ ರಾಜನ್ 87ನೇ ವರ್ಷ ಪ್ರಾಯಡು ಐತಾರ ಬೆಂಗಳೂರು ತೀರಿಯರು ರಾಜನ್ ನಾಗೇಂದ್ರ ಇಂಚ ಇರುವೆರು ಒಟ್ಟಾದ ಸಂಗೀತ ನಿರ್ದೇಶನ ಕೊರೊಂದಿತ್ತರು ಕನ್ನಡ ತೆಲುಗು ತಮಿಳ್ ಇಂಚ ಬೇತೆ ಬೇತೆ ಭಾಷೆಲಿನ ಸಿನಿಮಾಲಿಗೂ ಸಂಗೀತ ನಿರ್ದೇಶನ ಮಲ್ತದು ಅವು ಸೂಪರ್ ಹಿಟ್ ಪದ್ಯೊಳಾದಿತ್ತ ಕನ್ನಡಡು 200 ಹೆಚ್ಚ ಸಿನಿಮಾಳಿಗೂ ರಾಜನ್ ನಾಗೇಂದ್ರ ಸಂಗೀತ ಸಂಯೋಜನೆ ಮಂತದರು ಗಂಧದ ಗುಡಿ ಸಿನಿಮಾದ ನಾವಾಡುವ ನುಡಿಯೇ ಕನ್ನಡ ನುಡಿ ಏಪುಕುಲ ನೆನ್ಪುಡು ಒರಿಯುನ ಪದ್ಯ ಆದುಂಡು ಆಕಾಶವೇ ಬೀಳಲಿ ಮೇಲೆ ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ ತರೀಕೆರೆ ಏರಿ ಮೇಲೆ ಇಂಚ ಅವೇತೋ ಪದ್ಯೊಳನು ನೆಂಪು ಮಲ್ತೊನುಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಸೋಮವಾರ ಆಶ್ಲೇಷ ನಕ್ಷತ್ರ ವಿಶೇಷ ಪೂಜೆಗೆ ಭಾರಿ ಸಂಖ್ಯೆಡು ಭಕ್ತರು ಭೇಟಿ ಕೊಡ್ದಿತ್ತರ ಸೇವೆಲೆಗೆ ಕಾಂಡೆ 6 ಗಂಟೆಗೆ ರಶೀದಿ ಕೊರ್ಪು ನೀಡಿದವ್ರ ಭಕ್ತರು ಐತಾರೊನೆ ಕ್ಷೇತ್ರಡಿತ್ತರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಆಶ್ಲೇಷ ವಿಶೇಷ ಪೂಜೆ ನಡಪು ನೀಡಿದವ್ರ ಆನಿ ಭಾರಿ ಸಂಖ್ಯೆಡು ಭಕ್ತರು ಭೇಟಿ ಕೊರ್ಪೆರ ಈ ಸರ್ತಿ ಸೋಮವಾರ ಆಶ್ಲೇಷ ನಕ್ಷತ್ರದ ವಿಶೇಷ ಪೂಜೆ ಅಟ್ಟಣೆ ಆದಿತ್ತಂಡ ಕಾಂಡೆ 6 ಗಂಟೆರ್ದು ಪೂಜೆ ಸೇವೆಲೆಗೆ ರಶೀದಿ ಕೊರ್ಪು ನೀಡಿದವ್ರ ಭಕ್ತರು ಐತಾರೊನೆ ಕ್ಷೇತ್ರಡು ಸೇರ್ದಿತ್ತರ ಕೊರೋನಾ ಕೋವಿಡ್ ದ ಪೋಡಿಗೆಡು ಸೇವೆಲೆಗೆ ಮಿತಿ ಉಪ್ಪು ನೀಡಿದವ್ರ ಭಕ್ತರು ರಾತ್ರಿನೇ ಸಾಲಡುಂತುದಿರ ಸರಿಯಾಯಿನ ವ್ಯವಸ್ಥೆ ಮಲ್ತು ಕೊರ್ತುಜಿರಂದು ಭಕ್ತರು ಆಡಳಿತ ಮಂಡಳಿ ಮಿತ್ತು ಏವ್ರ ತೋಜಾದಿರ ಸುದ್ದಿ ಮಾಧ್ಯಮಲಿಡ ಭಕ್ತರ ಪಾತಿರ್ದು ಬಾರಿ ಸಂಖ್ಯೆಡು ಭಕ್ತರು ಸೇರ್ದಿತ್ತಂಡಲ ಭಕ್ತರಿಗಾದು ಸರಿಯಾಯಿನ ವ್ಯವಸ್ಥೆ ಮಲ್ತದು ಜಿರಂದು ಅಕ್ಲೇನ ಅಸಮಾಧಾನ ತೋಜಾಯಿರ ನಮಗ ಯಾಕಂದ್ರೆ ಇವತ್ತು ನಾವು ಇನ್ನೂ ಊಟ ಮಾಡಿಲ್ಲ ಅಲ್ಲಿ ಹೋಗಿ ನಮ್ಮನ್ನು ಒಳಗೆ ಹಾಕಿರಂದ್ರೆ ಊಟ ಸಿಗೋದಿಲ್ಲ ನಮಗೆ ನೆಕ್ಸ್ಟ್ ನಿದ್ದೆನೂ ಆಗೋದಿಲ್ಲ ಬೆಳಿಗ್ಗೆ 6 ಗಂಟೆಗೆ ನಮಗೆ ಕೌಂಟರ್ದಾಗ ಒಂದು ನಮಗೆ ಚೀಟಿ ಕೊಡ್ತಾರೆ ಕೂಪನ್ನ ಅದನ್ನು ಕೊಟ್ಟು ಬಳಕೆ ಇದು ಮಾಡ್ತೀವಿ ಈಗ ನಮಗೆ ಏನು ಮಾಡ್ತಾರೆ ಒಂದು ಕಾರ್ಡ್ ಕೊಟ್ಟು ನಿಮ್ದು ಇಷ್ಟು ನಂಬರ್ ಐತಿ ಅನ್ನುವಂಥ ದೃಷ್ಟಿಯಿಂದ ನಮಗೆ ಮಾಡಿದ್ರಂದ್ರೆ ದೇವಸ್ಥಾನ ಕಮಿಟಿಯವರು ನಮ್ಮ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತೈತಿ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಜನಸಂಖ್ಯೆನೂ ನಮ್ಮದು ಕಡಿಮೆ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ನಾಗ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಮೊದಲು 200 ಜನರನ್ನ ಮಾಡ್ತಾ ಇದ್ರು ಈಗ ಕೇವಲ 30 ಜನ ಅಂತ ನಮಗೆ ಈಗಾಗಲೇ ಸ್ವಲ್ಪ ತಿಳಿದು ಬಂದಿದೆ ಆಶ್ಲೇಷ ಬಲಿ ಪೂಜೆ ಏನೈತಿರಲ್ಲ ಅದು 150 ತನಕ ಮಾಡ್ತಾ ಇದ್ದಾರೆ
ಇದು 30 ಜನಕ್ಕೆ ಮಾತ್ರ ಅಂತ ಇದು ನಾಗಪ್ರತಿಷ್ಠೆ ಇದು ಹೇಳ್ತಾರೆ ಸರ್. ಇದು ಸ್ವಲ್ಪ ಇನ್ನೂ ಹೆಚ್ಚಾಗಬೇಕು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ SKSSF ಮೈಂದಾಳ ಶಾಖೆ ಬದ್ರಿಯಾ ಜುಮ್ಮಾಪಳ್ಳಿ ಮೈಂದಾಳದ ಒಟ್ಟು ಸೇರಿಕೆಡು ಆಳ್ವಾಸ್ ಬ್ಲಡ್ ಬ್ಯಾಂಕ್ ಬೆದ್ರದ ಜೊತೆ ಸೇರಿಕೆಡು ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಐತಾರ ಬಂಟ್ವಾಳ ಮೈಂದಾಳದ ಬದ್ರಿಯಾ ಮದ್ರಾಸಾ ಸಭಾಂಗಣೋಡು ನಡೆತಂಡ. ಬದ್ರಿಯಾ ಜುಮಾಪಳ್ಳಿ ಮೈಂದಾಲ ಬಂಟ್ವಾಳದ ಖತೀಬರು ಸ್ವಾದಿಕ್ ಅಜರಿ ಉಸ್ತಾದ್ ದುವಾ ಆಶೀರ್ವಚನ ಕೊಡ್ತು ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಉದ್ದೀಪನ ಮಲ್ತೆರು. ಬದ್ರಿಯಾ ಜುಮಾಪಳ್ಳಿದ ಗುರ್ಕಾರರು ಸುಲೈಮಾನ್ ಗುರ್ಕಾರ್ಮೆ ವಹಿಸದಿತ್ತೆರು. MJM ಅಗ್ರಹಾರ ಖತೀಬರು ಶಮೀರ್ ಫೈಜಿ ಮಾಡಾವು ಪಾತೆರ್ದು ದಾನ ಧರ್ಮದ ಮಹತ್ವನು ತೆರಿಪಾಯರು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ನಿರ್ವಾಹಕರು ಅಶ್ರಫ್ ಅರಬಿ ಕಲ್ಲಡ್ಕ ಪಾತೆರ್ದು ನೆತ್ತೆರ್ದಾನದ ಬಗೆಟ್ ಮಾಹಿತಿ ಕೊರಿಯರು. ಕೊರೋನಾ ಸಿಕ್ಕದ ಪೋಡ್ಗೆ ಇತ್ತಂಡಲ ಮಾತಾ ನಿಯಮಗಳನ್ನು ಪಾಲನೆ ಮಲ್ತದು ಜಾಗೃತಿಡು 39 ಜನ ನೆತ್ತೆರ್ದಾನ ಮಲ್ತೆರು. SKSSF ಮೈಂದಾಲ ಶಾಖೆದ ಗುರ್ಕಾರರು ಸಂಶುದ್ದೀನ್ ಅಜಾರಿ ಮೈಂದಾಲ, ಯೂಸುಫ್ ಮೈಂದಾಲ, ಸಮೀವುಲ್ಲಾ, ಅನ್ವರ್ ಮುಸ್ಲಿಯಾರ್, ಅಶ್ರಫ್ ಮುಸ್ಲಿಯಾರ್, ಅಸ್ರುದ್ದೀನ್ ಅನ್ಸರ್ ಮೈಂದಾಲ, SKSSF ಮೈಂದಾಲದ ಪದಾಧಿಕಾರಿಗಳು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಕಾರ್ಯನಿರ್ವಾಹಕರು ಪಾಲ್ಗೊಂಡರು. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ SKSSF ಮೈಂದಾಲ ಶಾಖೆ ಬದ್ರಿಯಾ ಜುಮಾಪಳ್ಳಿ ಒಟ್ಟು ಸೇರಿಗೆಡು ಮೈಂದಾಲದ ಬದ್ರಿಯಾ ಮದ್ರ ಸಭಾಂಗಣಡು ಆಳ್ವಾಸ್ ಬ್ಲಡ್ ಬ್ಯಾಂಕ್ ಬೆದ್ರದ ಜೊತೆ ಸೇರಿಗೆಡು ಈ ನೆತ್ತೆರ್ದಾನ ಶಿಬಿರ ನಡೆತಂಡು. ರಾಜರಾಜೇಶ್ವರಿ ನಗರ ಕ್ಷೇತ್ರಡು DK ರವಿಯರ್ನ ಬೊಡೆದಿ ಕುಸುಮ ಕಾಂಗ್ರೆಸ್ ಪಕ್ಷದ್ದು ಓಟುಗೊಂತದಪ್ಪು ಅಂಡ DK ರವಿ ವಿಚಾರ ಚರ್ಚೆದ ಸಂಗತಿ ಅತ್ತಂದು ಲೋಕಸಭಾ ಸದಸ್ಯರ ಶೋಭಾ ಕರಂದ್ಲಾಜೆ ಸುದ್ದಿಗಾರರ ಪಾತೆರ್ದು ಪಂತೆರ. DK ರವಿ ஒரு ಬಾರಿ ಎಡ್ಡೆ ಅಧಿಕಾರಿಯಾದಿತ್ತೆರು ಅಂಡ ಆ ರೀತಿ ನಮ್ಮೊಟ್ಟು ಕಿಚ್ಚರು ರವಿಯರ್ನ ಪುದರನು ಏರ ಗಲಸೊಂಡಲ ಅಕ್ಲಿಗ ಎಡ್ಡೆ ಅವಂದು ರಾಜರಾಜೇಶ್ವರಿ ಕ್ಷೇತ್ರದ ಓಟುಗುಂತುದಿನ ಕುಸುಮ ಕುಟುಂಬ DK ರವಿ ಬದುಕದು ಉಪ್ಪುನಗ ಎಂಚಿನ ಮಲ್ತದಂಡು DK ರವಿಯರ್ನ ತಮ್ಮಲೆ ಎಂಚಿನ ಮಲ್ತದರು. DK ರವಿ ತೀರ್ನ ಕೂಡ್ಲೆ ಕುಸುಮ ಓಡೆ ಪೋಯರು ದಾಯ ಪೋಯರು ಮಾತ ಚರ್ಚೆ ಅಪ್ಪುಣಂದು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಬಂತೆರು ಆರು ಒಡಿಪುಡು ಸುದ್ದಿಗಾರರ ಪಾತೆರಿಯರು. DK ರವಿಯರನ ಪುದರ್ ಪನಂದೆ ಶೋಭಾ ಕರಂದ್ಲಾಜೆ ಅರಿನ ಬಗೆಟ್ ಪಾತೆರಂದೆ ಒಪ್ಪುನವೇ ಎಡ್ಡೆ ಅರಿನ ವಿಚಾರ ಚರ್ಚೆದ ಸಂಗತಿ ಅತ್ತೊಂದು ಪಂಡೆರು. ರವಿಯವರು ಒಬ್ಬ ದಕ್ಷ ಅಧಿಕಾರಿ ಇವತ್ತು ನಮ್ಮ ಜೊತೆ ಇಲ್ಲ. ರವಿಯವರ ಹೆಸರು ಯಾರು ಬಳಸ್ಕೊಂಡ್ರು ಕೂಡ ಅವರಿಗೆ ಒಳ್ಳೇದಾಗಲ್ಲ. ಯಾಕಂದ್ರೆ ರವಿ ಬದುಕಿರುವಾಗ ಆ ಕುಟುಂಬ ಏನು ಮಾಡಿದ್ರು, ಅವರ ಮಾವ ಏನು ಮಾಡಿದ್ರು, ರವಿ ಸತ್ತ ತಕ್ಷಣ ಕುಸುಮ ಅವರು ಎಲ್ಲೋ ಹೋದ್ರು, ಯಾಕೆ ಹೋದ್ರು, ಇದೆಲ್ಲ ಚರ್ಚೆ ಆಗುತ್ತೆ. ಅದಕ್ಕಾಗಿ ಅವ್ರು ಚರ್ಚೆ ಮಾಡದೇ ಇರೋದು ಒಳ್ಳೆಯದು. ಅದಕ್ಕಾಗಿ ನಾನೇ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಯಾಕಂದರೆ ರವಿ ಬದುಕೇ ಇಲ್ಲದಾಗ ಅವರ ಹೆಂಡತಿ ಬಗ್ಗೆ ಅಥವಾ ಅವರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಗತ್ಯ ಇಲ್ಲ. ಆದರೂ ಕೂಡ ರವಿಯ ಸಾವು, ಅದರ ನಂತರ ನಡೆದಿರುವಂಥ ಘಟನೆ ಮತ್ತು ರವಿಯ ತಾಯಿ ಮತ್ತು ತಂದೆಗಾದಂಥ ಅವಮಾನ ಮತ್ತು ಅವರ ಕೆಟ್ಟ ಪರಿಸ್ಥಿತಿ ಇದೆಲ್ಲವೂ ಕೂಡ ಅವತ್ತು ಚರ್ಚೆ ಆಗಿತ್ತು. ಇವತ್ತು ಚುನಾವಣಾ ಸಂದರ್ಭದಲ್ಲಿ ನಾನು ಚರ್ಚೆಗೆ ಹೋಗಲ್ಲ, ಆದರೆ ಅವರು ಚರ್ಚೆಗೆ ತೆಗೆದ್ರೆ ನಮ್ಮ ಹತ್ರ ಬಹಳ ವಿಚಾರ ಇದೆ. ಮುಖ್ಯಮಂತ್ರಿ ಯೋಗಿಯರ್ನ ತಪ್ಪುನು ಪ್ರಶ್ನೆ ಮಲ್ಪುನ ಸಂವಿಧಾನದ ಹಕ್ಕು ಸಂತ್ರಸ್ತೆ ಪೊಣ್ಣು ಮಗಳಿನ ಬಗೆಟ್ ಬಿಜೆಪಿ ಜಿಲ್ಲಾ ಗುರ್ಕಾರೆ ದಾಯ ಸೊರಲಕ್ಕಾದ ಜೆರಂದ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಮಾಹಿತಿದಾರರು AC ವಿನಯರಾಜ್ ಕೇಂದ್ರ ಆರು ಸೋಮವಾರ ಸುದ್ದಿಕೋಟೋಡ ಪಾತಿರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮಾಹಿತಿದಾರರು AC ವಿನಯರಾಜ್ ಸೋಮವಾರ ಕುಡ್ಲದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ಸುದ್ದಿಕೂಟಡು ಪಾತೆರ್ದು ಉತ್ತರ ಪ್ರದೇಶದ ಹತ್ರಾಸದ ಮನುಷ್ಯತ್ವದಂತಿನ ಸಂಗತಿ ನಡೆತದನು. ಉತ್ತರ ಪ್ರದೇಶ ಸರ್ಕಾರ ಈ ಇಸೆಗೂ ಸಂಪೂರ್ಣ ಮನುಷ್ಯತ್ವದಂತಿನ ವರ್ತನೆ ತೋಜಾದನು. ಬಿಜೆಪಿ ಸರ್ಕಾರ ಸೋತು ಪೋಯಿನೇನು ಕಾಂಗ್ರೆಸ್ ತೋಜಾ ಒಂದುಂಟು. ಉತ್ತರ ಪ್ರದೇಶಡು ಜವಂದಿನ ಅತ್ಯಾಚಾರ ಮಲ್ತದ ಕಿರ್ನ ಸರಿಯಾಂದು ಕಾಂಗ್ರೆಸ್ ಜವನ ನಾಯಕಿ ಮಿಥುನ್ ರೈ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಪ್ರಶ್ನೆ ಪಾಡ್ನವು ತಪ್ಪೊಂದು ಜಿಲ್ಲಾ ಬಿಜೆಪಿ ಗುರ್ಕಾರರು ಸುದರ್ಶನ್ ಪನೊಂದುಲ್ಲರು ಎಂಕುಲು ಯೋಗಿಯರನ್ನು ಪ್ರಶ್ನೆ ಮಲ್ಪರೆ ಬಲ್ಲಿಯಾಂದು ವಿನಯರಾಜ್ ಕೇಂಡಿರು. ದಲಿತ ಕುಟುಂಬದ ಪೊಣ್ಣು ಮಗಳಿನ ಅತ್ಯಾಚಾರ ಮಲ್ತದ ಕೆಡ್ತಿರು. ಈ ಬಗೆಟ್ ಬಿಜೆಪಿ ಜಿಲ್ಲಾ ಗುರ್ಕಾರರು ದಾಯಿ ಸೊರ ಲಕ್ಕಾದಜರು. ಈ ಬಗೆಟ್ ಉತ್ತರ ಕೊರಡು ಮಿಥುನ್ ರೈ ಸಮಾಜದ ವಿರುದ್ಧ ಪಾತಿರ್ದಿಜರು ಆರು ಮಾತಾ ಧರ್ಮ ಸಮಾಜನು ಒಂಜೇ ನಮೂನೆ ತೂವೊಂದುಳ್ಳರು. ಸಂತ್ರಸ್ತ ಕುಟುಂಬದ ಪರವಾದ ಪಾತಿರ್ದಿರು. ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಲ್ಪೆರೆ ಬಲ್ಲಿಂದಾಂಡ ಆರು ರಾಜಿ ಕೊಡ್ದು ಮಟಟ್ಟು ಪೂಜೆ ಮಲ್ಪೆರೆ ಪೋವಡೆಂದು ವಿನಯರಾಜ್ ಪಂಡೇರು. ಇವತ್ತು
ಮಹಿಳೆಯರಿಗೆ ರಕ್ಷಣೆ ಕೊಡ್ತೇವೆ ಎನ್ನುವಂಥ BJP ಪಕ್ಷದವರು ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಅತ್ಯಾಚಾರ ಆಗುವಂಥ ಸಂದರ್ಭದಲ್ಲಿ ಯಾಕೆ ಆರೋಪಿತರ ವಿರುದ್ಧ ಪ್ರಕರಣ ದಾಖಲು ಮಾಡಲಿಕ್ಕೆ ಈ ರೀತಿ ನೀವು ಲೇಟು ಮಾಡ್ತಾ ಇದ್ದೀರಿ? ಯಾಕೆ ಮಧ್ಯರಾತ್ರಿಯಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದ್ದೀರಿ? ಯಾಕೆ ಪೊಲೀಸರ ಮುಖಾಂತರ ಮಾಡ್ತಾ ಇದ್ದೀರಿ? ಯಾಕೆ ಈ ಸಂತ್ರಸ್ತ ಕುಟುಂಬದ ಸದಸ್ಯರನ್ನು ಇವತ್ತು ನೀವು ಗೃಹ ಬಂಧನದಲ್ಲಿ ಇಡ್ತಾ ಇದ್ದೀರಿ ಎನ್ನುವಂಥ ಪ್ರಶ್ನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ ಪಕ್ಷದ ಒಂದು MP ಅಭ್ಯರ್ಥಿಯಾಗಿ ಇವತ್ತು ಮಿಥುನ್ ರೈ ಅವರು ಸಾಮಾಜಿಕ ಕಳಕಳಿಯಿಂದ ಈ ಒಂದು ಸಂತ್ರಸ್ತ ಏನು ಹೆಣ್ಮಗಳಿದ್ದಾಳೆ ಅವಳ ಪರವಾಗಿ ಇವತ್ತು ಆದಿತ್ಯನಾಥ್ ಏನು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡಿದ್ದು ತಪ್ಪು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು BJP ಪಕ್ಷದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸುದರ್ಶನ್ ರವರು ಇವತ್ತು ಪತ್ರಿಕಾಗೋಷ್ಠಿ ಹೇಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸ್ವಾಮಿ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ, ಈ ಒಂದು ದಲಿತ ಸಮಾಜಕ್ಕೆ ಸೇರಿದ ಮಹಿಳೆ ಹಿಂದೂ ಅಲ್ವಾ ಎನ್ನುವಂಥ ಪ್ರಶ್ನೆಯನ್ನು ನಿಮಗೆ ನಾನು ಕೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅವರಿಗೆ ಆದಂಥ ಕುಟುಂಬಕ್ಕೆ ಆದಂಥ ಅನ್ಯಾಯದ ವಿರುದ್ಧ ನೀವು ಯಾಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಲಿಲ್ಲ, ಹೋರಾಟವನ್ನು ಮಾಡಲಿಲ್ಲ? ಅದರ ಬದಲಾಗಿ ಆ ಮಾಡಿದ ತಪ್ಪಿನ ಬಗ್ಗೆ ಧ್ವನಿ ಎತ್ತಿ ಈ ಸಂತ್ರಸ್ತ ಕುಟುಂಬದ ಪರವಾಗಿ ಮಾತಾಡಿದಂಥ ಒಂದು ಮಿಥುನ್ ರೈ ಅವರ ಬಗ್ಗೆ ನೀವು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ನಿಮ್ಮ ಧೈರ್ಯವನ್ನು ನೀವು ತೋರಿಸ್ತಾ ಇದ್ದೀರಿ. ಹಾಗಾದರೆ ಈ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡ್ತೇವೆ ಎನ್ನುವಂಥ ಒಂದು ನಿಮ್ಮ ಪಕ್ಷ ಏನಿದೆ ಅದಕ್ಕೆ ಅದರ ಒಂದು ಏನಿವತ್ತು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳುವಂಥದ್ದನ್ನು ನಾನಿವತ್ತು ನಿಮಗೆ ನೇರವಾಗಿ ನಾನಿವತ್ತು ಕೇಳ್ತಾ ಇದ್ದೇನೆ. ಎಲ್ಲೂ ಕೂಡ ಮಿಥುನ್ ರೈ ಅವರು ಒಂದು ಸಮಾಜದ ವಿರುದ್ಧ ಮಾತಾಡಲಿಲ್ಲ. ಸಮಾಜದ ವಿರುದ್ಧ ಮಾತಾಡುವಂಥ ಒಬ್ಬ ವ್ಯಕ್ತಿತ್ವ ಮಿಥುನ್ ರೈ ಅವರಲ್ಲಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂಥ ಒಂದು ಅಧಿಕಾರದ ಅಡಿಯಲ್ಲಿ ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ BJP ಅವರು ಹೇಳುವುದಾದರೆ ಇವತ್ತೇ ಅವರು ರಾಜೀನಾಮೆ ಕೊಟ್ಟು ಅವರು ಮಠದಲ್ಲಿ ಅವರ ಸಮಾಜದ ಕೆಲಸಕ್ಕೆ ಅವರು ಹೋಗಲಿ ಎನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೌದಿ ಅರೇಬಿಯಾದ ಕಮಿಷ್ ಮುಷೈದ್ ಪನ್ಪುನವಲು ಕರಿನ 2 ತಿಂಗಳುಡ್ದು ಹುಷಾರಿದ್ದಂದೆ ನರಳೊಂದಿತ್ತಿನ ಹೈದರಾಬಾದ್ ಮೂಲದ ಶೇಖ್ ಮಹಮ್ಮದರಿನ KCF ಸಾಂತ್ವನ ಕೂಟದ ನಾಯಕರು ಸಂಪರ್ಕ ಮಲ್ತದು ಊರುಗು ಕಡಪುಡ್ನ ಮಾತಾ ವ್ಯವಸ್ಥೆಲ ಮಲ್ತು ಕೊಡ್ತೇರ. KCF ಕೂಟದ ಕಾರ್ಯಗೂ ಬಾರಿ ಮೆಚ್ಚುಗೆ ಬೈದನ. ಹೈದರಾಬಾದ್ ಮೂಲದ ಶೇಖ್ ಮುಹಮ್ಮದ್ ಪನ್ಪುನಾರು ಸೌದಿ ಅರೇಬಿಯಾದ ಕಮಿಷ್ ಮುಷೈತಡ್ ಕರಿನ 2 ತಿಂಗಳುಡ್ದಿಂಚ ಹುಷಾರಿಜ್ಜಂದೆ ಬಂಗ ಬರುದಿತ್ತೆರು. ಅರಿನ KCF ಸಾಂತ್ವನ ಕೂಟದ ನಾಯಕರು ಸಂಪರ್ಕ ಮಲ್ತದು ಅರೆಗು ಪೋಡೈನ ಆರೈಕೆ ವ್ಯವಸ್ಥೆದ ಒಟ್ಟುಗೂ ಊರುಗೂ ಕಡಪುಡ್ತು ಕೊರುಪುನ ವ್ಯವಸ್ಥೆ ಮಲ್ತದರು. ಸಾಂತ್ವನ ಸೇವೆಗೆ KCF ಕಮೀಸ್ ಮುಷೈತ್ ಸೆಕ್ಟರ್ ನಾಯಕರಾಯಿನ ಅಬ್ದುಲ್ ರಜಾಕ್ ಬನ್ನೂರು ಬೊಕ್ಕ ಸಲ್ಯಾನ್ ಚಿಕ್ಕಮಗಳೂರು, ಖಲೀದ್ ಕಬಕ, ಇಕ್ಬಾಲ್ ಮದನಿ ಪಾವೂರು, KCF ಮದೀನಾ ಸಾಂತ್ವನ ವಿಭಾಗದ ನಾಯಕರಾಯಿನ ಅಬ್ದುಲ್ ರಜಾಕ್ ಉಳ್ಳಾಲ ಇತ್ತಿನ ಕೂಟ ಶೇಖ್ ಮುಹಮ್ಮದರನ್ನು ಜೆಡ್ಡಾ ವಿಮಾನ ನಿಲ್ದಾಣಡು ಬೇತನೆ ಆಸನ ಸೌಕರ್ಯ ಮಲ್ತದು ಅಪ್ಪನಾಡುಗು ಕಡಪುಡ್ದರು. ಅನಿವಾಸಿ ಕನ್ನಡಿಗರನ ಸಂಘ KCF ದುಂಬಾಳ್ತಿಡು ಕನ್ನಡ ನಾಡದಕ್ಲ ಅತ್ತಂದಿನ ಬೇತೆ ರಾಜ್ಯದಕ್ಲೆಗ್ಲ ಸಾಂತ್ವನ ಸೇವೆ ಕೊಡ್ತಾಂದು KCF ಕಮೀಷ್ ಮುಷೈದ್ ಸೆಕ್ಟರ್ ಗುರ್ಕಾರರು ಅಬ್ದುಲ್ ರಜಾಕ್ ಬನ್ನೂರು ಅಭಿಪ್ರಾಯ ತೆರಿಪಾದರು. 2 महीने से रजाक भाई और सलमान बहुत अच्छा देखे, मैं उनका भी शुक्रगुजार हूँ. मैं KCF सऊदी का भी शुक्रगुजार हूँ और शुक्र अदा करता हूँ. मैं 2 महीने से बीमार था, अभी तक मैं तो इंडिया जा रहा हूँ. अल्लाह उनके अच्छा रखे और हमारे लिए सब दुआ. ಕುಡ್ಲ ಸುತ್ತಮುತ್ತಡು ಬ್ರಿಟಿಷರ ದಿನ ಪುದರ್ಲೇನು ದೆಪ್ಪೊಡೊಂದು ಹಿಂದೂ ಪರ ಸಂಘಟನೆಲು ಒತ್ತಾಯ ಮಲ್ತದ. ಚರ್ಚೆಡು ಪುನಃ ಪುದರ್ಲು ಓ ಮಾತಾ ಅವರ ವಿಚಾರ ತುಲಿಪು ಮಲ್ಪುಗತ್ತೆ ಇತ್ತೆ ಆ ಬಗೆಟೊಂಜಿ ವರದಿ. ಬ್ರಿಟಿಷರನ ಕಾಲಡು ಕುಡ್ಲ ಮದ್ರಾಸ್ ಪ್ರಾಂತ್ಯಗೂ ಸೇರ್ದಿತ್ತಂಡು ಅಕ್ಲೆನ ಆಡಳಿತಡು ಕಟ್ಟುತ್ತಿದ್ದ ಕಟ್ಟೋಣಲು ಮಾರ್ಗ ಸರ್ಕಲ್ ಸಂಕ ಆಸ್ಪತ್ರೆ ಬರೋ ಸಂಸ್ಥೆಯನ್ನು ತುಂಡ ಅವು ಇತ್ತರ ನಮ್ಮ ಕಣ್ಣೆದುರು ಉಂಡು ಅಂಡ ಇತ್ತೆ ಅಕ್ಲೆನ ಪುದರ್ದ ಮಿತ್ತು ಭಾರಿ ಚರ್ಚೆ ಶುರುವಾತಂಡು. ಬ್ರಿಟಿಷರ ಕಾಲದ ಪುದರ್ ದೆತ್ತು ಪಾರ್ದು ನಮ್ಮ ಸಮಾಜ ಸುಧಾರಕರನ ಸ್ವತಂತ್ರ ಹೋರಾಟಗಾರರನ ಪುದರ್ ದೀವೊಂದು ಸೊರಲಕ್ಕಾದೇರು. ಕುಡ್ಲದ ಬಾವುಟಗುಡ್ಡೆ ಮಾರ್ಗುಡು ಲೈಟ್ ಹೌಸ್ ಹಿಲ್ ಪನ್ಪುನ ಪುದರ್ ದಿದಿತ್ತೆರು. ಐತು ಒಟ್ಟುಗೂ ಸೈಂಟ್ ಅಲೋಷಿಯಸ್ ಕಾಲೇಜು ಮಾರ್ಗಂದಲ ಪುದರ್ ಇತ್ತಂಡು. ತುಳುನಾಡದ ಸ್ವತಂತ್ರ ಇತಿಹಾಸದ ಪುದರ್ ಬಾವುಟಗುಡ್ಡೆ ಸೇರ್ದು ಮಾರ್ಗದ ಮೂಜಿ ಪುದರ್ಲೆನ ದೆತ್ತದು ಮುಲ್ಕಿ ಸುಂದರರಾಮ್ ಶೆಟ್ಟಿ ಪನ್ಪುನ ಪುದರ್ ದಿನಗನೆ ಈ ಪುದರ್ ದೀಪುನ ದುಂಬುದ ಪುದರ್ಲೆನ ದೆಪ್ಪುನ ಬಗೆಟ್ಟು ಒತ್ತಾಯಲು ಹೆಚ್ಚಾಂಡು.
ಕುಡ್ಲ ಲೇಡಿಹಿಂದ ವೃತ್ತಗೂ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪುದರದಿಯರೆ ಹಿಂದೂ ಪರ ಸಂಘಟನೆಲು ಒತ್ತಾಯ ಮಂತದ ಹಿಂದೂ ಜಾಗರಣ ವೇದಿಕೆದ ನಾಯಕರು ಪುಷ್ಪರಾಜ್ ಕುಲಾಯಿ ಈ ಬಗೆಟ್ ದಾದ ಪನ್ಪೇರು ಕೇಳ್ನೆ ಲೇಡೀಲ್ ಸರ್ಕಲ್ ಅಂತ ಹೇಳಲ್ಪಡುತ್ತೆ, ಅದನ್ನು ಬದಲಾವಣೆ ಬೇಕೆಂಬ ದೃಷ್ಟಿಕೋನದಲ್ಲಿ ನಾವು ಇದನ್ನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ಸಮಾಜದ ಶೋಷಿತರ ವರ್ಗದ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ, ಅದರ ಬಗ್ಗೆ ಅವರ ಏನು ಇದಿದೆ, ಅವರ ಸಂದೇಶಗಳೇನಿದೆ ಅದು ಮುಂದಿನ ಜನಾಂಗಕ್ಕೆ ನಾವೇನು ಹೇಳಲ್ಪಡಬೇಕು ಅಥವಾ ನಮ್ಮ ಮಕ್ಕಳು ಅದನ್ನು ಕಲಿಬೇಕು. ಈ ದೃಷ್ಟಿಕೋನದಿಂದ ಈ ಏನು ಸರ್ಕಲ್ ಇದೆ ಪಕ್ಕ ಎದುರು ಕಡೆ ಇರುವಂತಹ ನಾರಾಯಣ ಗುರು ಸರ್ಕಲ್ ಅಂತ ನಾವೇನು ಕರಿತೇವೆ, ಅದನ್ನು ಲೇಡೀಲ್ ಸರ್ಕಲ್ ಅಂತ ಕರೆಯಲ್ಪಡುತ್ತೆ. ಅದಕ್ಕೆ ಇಡಬೇಕು ಎಂಬುದು ನಮ್ಮ ಒಂದು ಬಲವಾದ ಆಗ್ರಹ. ಇವತ್ತು ಜನಪ್ರತಿನಿಧಿಗಳಾಗಿರಲಿ ಅಧಿಕಾರಿಗಳಾಗಿರಲಿ ಈ ಬಗ್ಗೆ ಶಾಂತಿ ಸೌಹಾರ್ದಯುತವಾಗಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಆ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಎಂಬ ಹೆಸರನ್ನು ನಾಮಕರಣ ಮಾಡಬೇಕು. ತಪ್ಪಿದ್ದಲ್ಲಿ ಇದಕ್ಕೆ ಇಡೀ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹಿಂದೂ ಜಾಗರಣ ವೇದಿಕೆ ಸಾಮಾಜಿಕವಾಗಿ ಮತ್ತು ಇಡೀ ಸಂಘ ಪರಿವಾರವನ್ನು ಸೇರಿಸಿಕೊಂಡು ಪ್ರಬಲ ಹೋರಾಟ ಸಾಮಾಜಿಕ ಆಂದೋಲನವನ್ನು ಮಾಡಲಿಕ್ಕೆ ನಾವು ನಿಶ್ಚಯವಾಗಿ ತಯಾರಾಗಿದ್ದೇವೆ ಎಂದು ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಕುಡ್ಲಡು ಬ್ರಿಟಿಷರನ್ನ ಕಾಲುಡು ಕಟ್ಟದಿನ ಕಟ್ಟಣಲು ಏತೋ ಉಲ್ಲ ಅವು ಮಾತ ನಮ್ಮನೆ ತೆರಿಗೆಡು ಭಾರತೀಯರನ್ನ ಬೆಗರು ಚಪುಡಾದ ಕಟ್ಟದ ನಾವು ಆದುಂಡು ಅವನು ನೆಲಸಮ ಮಲ್ಪುನಿ ಅತ್ತು ಸಾಧ್ಯ ಆಯ್ನಾತ್ ನಮ್ಮ ನಾಯಕರನ್ನ ಪುದರ್ ದೀವಡು ಆತೆ ಅತ್ತು ವಿಜಯ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರುದ ವೃತ್ತಗೂ ವೀರ ಸಾವರ್ಕರ್ ಪುದರ್ ದೀವಡುಂದುಲ ಒತ್ತಾಯ ಕೇಂದ್ರ ಬರಂದುಂಡು. ಹಿಂದೂ ಮಹಾಸಭಾದ ರಾಜ್ಯ ಮಾಹಿತಿದಾರರು ಧರ್ಮೇಂದ್ರ ಈ ಬಗೆಟ್ಟು ಪಾತಿರಿಯರು ಏನು KSRTC ಕರ್ನಾಟಕ ರಾಜ್ಯ ಏನು ಇಲಾಖೆ ಇದೆ, ಸಾರಿಗೆ ಇಲಾಖೆ ಇದೆ, ಅದರಲ್ಲಿ ಬರುವಂಥ ಸರ್ಕಲ್ಗೆ ಕೂಡ ನಮ್ಮ ಅಸಾಮಾನ್ಯ ವೀರ ಸಾವರ್ಕರ್ನವರ ಹೆಸರನ್ನು ಇಡಬೇಕು. ಯಾಕೆಂದರೆ ನಾವು ಇವತ್ತು ಕೇವಲ ಪಠ್ಯಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಗಳನ್ನು ಮಾತ್ರ ಹಾಕ್ತಾ ಇದ್ದೇವೆ, ಆದರೆ ಮುಂದಿನ ಪೀಳಿಗೆಗೆ ಅದು ಕೂಡ ಒಂದು ನೆನಪಿನ ವ್ಯವಸ್ಥೆ ಆಗಿರಬೇಕು. ಕರಾವಳಿ ಪ್ರದೇಶಡು ಸರ್ವಧರ್ಮದಕ್ಕಲು ಎಡ್ಡೆ ಜೊತೆ ಸೇರಿಗೆಡು ಬದುಕೊಂದುಲ್ಲರು ಒಂಜಿ ಕಡೆಟ್ ಇಂಚಾಂಡ ನನೊಂಜಿ ಕಡೆಟ್ ಪುದರ್ದ ಹೋರಾಟ ಶುರುವಾತಂಡು. ಈ ಹೋರಾಟ ಓಡಗಿ ಎತ್ತುಣಂದು ಕಾತತ್ತು ಓಡಾತೆ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನಯಲ್ಲಿ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.